ಹಾಯ್, ನಾನು ನಿಮ್ಮ ವಿಜಯ. ನೀವು ನೋಡ್ತಿದ್ದೀರಾ ವಿಜಯ ಲಾಕ್ಸ್ ಬೆದ್ರ. ನಾನಿವತ್ತು ಒಂದು ಉಪ್ಪಿಟ್ಟು ಮಾಡ್ಕೊಳ್ತೇನೆ, ಅಂದರೆ ಸೂಜಿ ರವೆ ಉಪ್ಪಿಟ್ಟು. ಅದಕ್ಕೆ ಎಣ್ಣೆ ಹಾಕ್ಕೊಳ್ತಿದ್ದೇನೆ. ಒಂದು 3 ಸ್ಪೂನು ತೆಂಗಿನ ಎಣ್ಣೆ ಹಾಕ್ಕೊಳ್ತೇನೆ. ಅದಕ್ಕೆ ಈಗ ಸಾಸಿವೆ ಹಾಕ್ಕೊಳ್ತೇನೆ. ನೋಡಿ, 1/4 ಸ್ಪೂನು ಸಾಸಿವೆ. ಅದು ಸ್ವಲ್ಪ ಚಟಪಟ ಆಗಲಿ. ಕೊಡು ನೋಡಿ, ಸ್ವಲ್ಪ ಚಟಪಟ ಆಗ್ತಾ ಉಂಟು. ಈಗ 1.5 ಸ್ಪೂನು ಉದ್ದಿನ ಬೇಳೆ ಹಾಕ್ಕೊಳ್ತಿದ್ದೇನೆ. ಈಗ ಏನಪ್ಪ ಇವರು ಉಪ್ಪಿಟ್ಟು ಮಾಡ್ತಿದ್ದಾರೆ, ಯಾಕೆ ಎಲ್ಲರಿಗೂ ಗೊತ್ತಿಲ್ಲ ಅಂತ ಎಣಿಸ್ಬೋದು ನೀವು. ಉಪ್ಪಿಟ್ಟು ನಿಜವಾಗಿ ಎಲ್ಲರಿಗೂ ಗೊತ್ತಿಲ್ಲ. ಒಬ್ಬೊಬ್ಬರಿಗೆ ಗೊತ್ತಿರ್ತದೆ, ಒಬ್ಬೊಬ್ಬರಿಗೆ ಗೊತ್ತಿರೋದಿಲ್ಲ. ಅದು ಗೊತ್ತಿಲ್ಲದವರು ಸ್ವಲ್ಪ ಕಲೀಲಿ ಅಂತ ತೋರಿಸ್ಕೊಡ್ತಿದ್ದೇನೆ. ಈಗ ನೀರುಳ್ಳಿ ಹಾಕ್ಕೊಳ್ತೇನೆ. ನಾನಿಲ್ಲಿ 1.5 ನೀರುಳ್ಳಿ ಹಾಕ್ಕೊಂಡಿದ್ದೇನೆ. ದೊಡ್ಡದಾದರೆ ಒಂದೇ ಸಾಕು. ಕಾಯಿ ಮೆಣಸು 3, ಅದು ಕೂಡ ಹಾಕ್ಕೊಳ್ತೇನೆ. ಒಟ್ಟಿಗೆ ಸ್ವಲ್ಪ ಫ್ರೈ ಆಗಲಿ. ಈಗ ನೋಡಿ, ಸಣ್ಣದು 2 ಟೊಮೆಟೊ ಹಾಕ್ಕೊಂಡಿದ್ದೇನೆ. ಅದು ಸ್ವಲ್ಪ ಲಿಂಬೆಹಣ್ಣು ಹಾಕಬೇಕಾಗಿಲ್ಲ, ಟೊಮೆಟೊ ಹಾಕ್ಕೊಂಡ್ರೆ ಮತ್ತು ಸ್ವಲ್ಪ ಫ್ಲೇವರ್ ಬೇರೆ ಕೊಡ್ತದೆ. ಅದಕ್ಕೋಸ್ಕರ ಅದನ್ನು ನಾನು ಹಾಕ್ಕೊಂಡಿದ್ದೇನೆ. ಇದರಲ್ಲಿ ಸ್ವಲ್ಪ ನಾವು ರವೆ ಬಿಸಿ ಮಾಡಿಕೊಳ್ಬೇಕು. ಸ್ವಲ್ಪ ರವೆ ಬಿಸಿ ಮಾಡ್ಕೊಳ್ತಿದ್ದೇನೆ. ಕೆಂಪಾಗೋದು ಬೇಡ, ತುಂಬ ಏನು ಕೆಂಪಾಗೋದು ಬೇಡ, ಸ್ವಲ್ಪ ಬಿಸಿ ಆಗಬೇಕಷ್ಟೇ. ಈಗ ಸಾಕು. ಇದಕ್ಕೆ ಈಗ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತೇನೆ. ಸ್ವಲ್ಪ ಅರಿಶಿನ ಹಾಕ್ಕೊಳ್ಳೋಣ. ಸ್ವಲ್ಪ ಅರಿಶಿನ ಹಾಕ್ಕೊಳ್ತಿದ್ದೀನಿ, ಒಂದು 1/4 ಟೀ ಸ್ಪೂನು. ಇದಕ್ಕೀಗ ಸಕ್ಕರೆ ಹಾಕ್ಕೊಳ್ತಿದ್ದೇನೆ, 1 ಸ್ಪೂನು. ಈಗ ನೋಡಿ ಇಷ್ಟಾದರೆ ಸಾಕು. ಈಗ ಇದಕ್ಕೆ ನೀರು ಸೇರಿಸ್ಕೊಳ್ಳೋಣ. ಅಂದರೆ ನಾನು ಬಿಸಿ ಮಾಡಿದ ನೀರನ್ನು ಸೇರಿಸ್ಕೊಳ್ತೇನೆ. ಈಗನೇ ಬಿಸಿ ಇಟ್ಟಿದ್ದೆ ನೀರು, ಹಾಗೆ ಬಿಸಿ ಮಾಡಿದ ನೀರನ್ನು ಸೇರಿಸ್ಕೊಳ್ತೇನೆ. ಇದು ನೀರು ಕುದಿಬೇಕು. ಈಗ ನೀರು ಬಿಸಿಯಾಗಿದೆ, ಆದರೂ ಕುದಿಬೇಕು ಸ್ವಲ್ಪ. ಕುದೀಲಿ. ನೋಡಿ, ಈ ಟೈಮಲ್ಲಿ ನಾವು ಅದಕ್ಕೆ ಉಪ್ಪು ಸಕ್ಕರೆ ನಾವು ಹಾಕಿದಂಥ ಇದೆಲ್ಲ ಸರಿ ಉಂಟಂತ ನೋಡಬೇಕು. ಸರಿಯಾಗಿದೆ, ಅದರ ಒಂಚೂರು ಸಕ್ಕರೆ ಕಡಿಮೆ ಆಗ್ಬೋದು. ಅದಕ್ಕೆ ಒಂಚೂರು ಅಂದರೆ 1/4 ಟೀ ಸ್ಪೂನ್ ಸಕ್ಕರೆ ಸೇರಿಸ್ತಿದ್ದೇನೆ. ಎಲ್ಲರೂ ಉಪ್ಪಿಟ್ಟಾದಮೇಲೆ ತೆಂಗಿನಕಾಯಿ ಹಾಕ್ಕೊಳ್ತಾರೆ. ನಾನು ಈ ಟೈಮಲ್ಲಿ ಹಾಕ್ಕೊಳ್ತೇನೆ, ಯಾಕಂದರೆ ಅದು ಟೇಸ್ಟಿ ಕೂಡ ಚೆನ್ನಾಗಿರುತ್ತೆ ಮತ್ತು ನಮಗೆ ಹಾಳಾಗೋದಿಲ್ಲ, ಉಳಿದರೆ ಹಾಳಾಗೋದಿಲ್ಲ. ಅದಕ್ಕೋಸ್ಕರ ನಾನು ಈಗ ಹಾಕ್ಕೊಳ್ತೇನೆ ತೆಂಗಿನಕಾಯಿ. ಈಗ ತೆಂಗಿನಕಾಯಿ ಹಾಕ್ಕೊಳ್ತಿದ್ದೇನೆ, ಚೆನ್ನಾಗಿರ್ತದೆ. ಅದಕ್ಕೆ ಹೀಗೆ ಮಾಡಿ ಚೂರು ಕುದಿ ಬರಲಿ. ಈಗ ನೋಡಿ ಕುದಿ ಬರ್ತಾ ಉಂಟು. ನಾನು ಇದರಲ್ಲಿ 1.5 ಕಪ್ಪು ರವೆಯನ್ನು ಬಿಸಿ ಮಾಡ್ಕೊಂಡಿದ್ದೇನೆ. ಈಗ ಇದಕ್ಕೆ ಸೇರಿಸ್ಕೊಳ್ಳೋಣ. ನಾವು ಒಂದು ಸೈಡಲ್ಲಿ ಹಾಕ್ತಾ ಇರುವಾಗ ಒಂದು ಸೈಡಲ್ಲಿ ಮಗ್ಸ್ತಾ ಇರಬೇಕು. ಅದು ಗಂಟಾಗ್ತದೆ ಅನ್ನೋ ಕಾರಣಕ್ಕೆ ನಾವು ಹಾಗೆ ಮಾಡೋದು. ಈ ಟೈಮಲ್ಲಿ ಇನ್ನು ನಾವು ಬೆಂಕಿ ಸಣ್ಣದಿಡಬೇಕು. ಈ ಕೊಡಿ, ಈಗ ಆಯ್ತು ಇದು.
ಈಗ ನಾವು ಕೊತ್ತಂಬರಿ ಸೊಪ್ಪು ಹಾಕೊಳ್ಳುವ. ಒಂಚೂರು ಹಸಿ ನೀರುಳ್ಳಿ ಕೂಡ ಹಾಕ್ಕೊಂಡಿದ್ದೇನೆ, ಸ್ವಲ್ಪ ಒಂದೆರಡು ಪೀಸ್. ಇದೀಗ ನಾವು ಈಗ ರೆಡಿ ಆಗಿದೆ. ಇದನ್ನು ಚೂರು ಹಾಫ್ ಮಾಡಿ ಮುಚ್ಚಳ ಮುಚ್ಚಿಡುವ. ನೋಡಿ, ರವೆ ಉಪ್ಪಿಟ್ಟು, ಸೂಜಿ ರವೆ ಉಪ್ಪಿಟ್ಟು ತುಂಬ ಚೆನ್ನಾಗಿ ಬಂದಿದೆ, ತುಂಬ ಟೇಸ್ಟಿಯಾಗಿದೆ. ಹಾಗೆ ನೋಡಿ, ಬಿಡಿ ಬಿಡಿಯಾಗಿ, ತುಂಬ ಬಿಡಿ ಬಿಡಿನೂ ಅಲ್ಲ, ತುಂಬ ನೀರು ಅಲ್ಲ, ಈ ರೀತಿ ತುಂಬ ಚೆನ್ನಾಗಿ ಬಂದಿದೆ. ಒಮ್ಮೆ ಟ್ರೈ ಮಾಡಿ ನೋಡಿ, ಮಾಡಿ ತಿನ್ನಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರು ವಿಜಯ ವ್ಲಾಗ್ಸ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ವ ಅವ್ರು ಸಬ್ಸ್ಕ್ರೈಬ್ ಮಾಡಿ. ನಾನು ಒಳ್ಳೆ ವಿಡಿಯೋದೊಂದಿಗೆ ನಾಳೆ ಬರ್ತೀನಿ. ಬಾಯ್.